ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಸಹಕಾರಿ ಕ್ಷೇತ್ರಡು ಕ್ರಾಂತಿಕಾರಿ ಪೆಜ್ಜೆನ್ ಮೂಡಿಸಾದಡು ತನ್ನ ಕ್ಷೇತ್ರ ವ್ಯಾಪ್ತಿಡು ತೊಕೋಡದ ಹೃದಯ ಬಾಗಡು ಆತ್ಮಶಕ್ತಿದ 14ನೇ ಶಾಖೆ ಇನಿ ಉದಿಪನ ಆತಿನವು ಇಂದೆಟ್ಟು ಮಾತೆಟ್ಲ ಪಾಲ್ಪಡಿತಿನವು ತಂಕ ಪೆರ್ಮೆದ ವಿಷಯ ಆತ್ಮಶಕ್ತಿ ನನಲಾತು ಬುಲೆವಡ ಪಂಡದು ಮಾಜಿ ಸಚಿವರು ಶಾಸಕರು ಶ್ರೀ ಯುಟಿ ಖಾದರ್ ಆತ್ಮಶಕ್ತಿದ 14ನೇ ಶಾಖೆಯನ್ನು ಉದಿಪನ ಮಾಡಿದ ಎಡಬೈಕೆರು ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ಅಧ್ಯಕ್ಷರನ್ನು ಎಲ್ಲ ನಿರ್ದೇಶಕರನ್ನು ಸಿಬ್ಬಂದಿ ವರ್ಗದವರನ್ನು ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯಗಳನ್ನು ಇವತ್ತು ಸಲ್ಲಿಸುವಂಥದ್ದು. ಬಹುಶಃ ತಮ್ಮ 19ನೇ ಶಾಖೆ ಇವತ್ತು ಪ್ರಾರಂಭ ಮಾಡಿ ಸಮಾಜಕ್ಕೆ ತಮ್ಮ ಸೇವೆಯನ್ನು ಕೊಡದೆ ಮಾತ್ರ ಅಲ್ಲ, ಒಂದು ಸಹಕಾರಿ ಸಂಘ ಸಂಸ್ಥೆಗಳು ಒಂದು ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಕೆಲಸ ನಿರ್ವಹಿಸಿದರೆ ಅತ್ಯಂತ ಸ್ವಲ್ಪ ಸಮಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೇಗೆ ಸಾಧ್ಯ ಅಂತ ಹೇಳಿ ಅದು ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ ಇದು ದೇಶಕ್ಕೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ತಮ್ಮ ಈ ಒಂದು ಸೊಸೈಟಿಯ ತಮ್ಮ ಈ ಬ್ಯಾಂಕಿಂಗ್ ಸಿಸ್ಟಮ್ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆಯಲ್ಲಿ ಅದು ಪರಿಸರ ಇರಲಿ, ಆರೋಗ್ಯ ಕ್ಷೇತ್ರದಲ್ಲಿ ಈ ಸಂಬಂಧಪಟ್ಟಾಗೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಎಲ್ಲ ವರ್ಗದ ಜನರ ವಿಶ್ವಾಸ ಪಡೆಯುವಂಥ ಅವಕಾಶ ಇವತ್ತು ಆಗಿದೆ. ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ ಪ್ರತಿಯೊಬ್ಬರು ಕೂಡ ಇದು ನಮ್ಮದೇ ಒಂದು ಸಹಕಾರಿ ಸಂಘ, ಒಂದು ಪ್ರೀತಿಯ ಸಹಕಾರಿ ಸಂಘ ಎಂಬ ಭಾವನೆ ಇವತ್ತು ಸರ್ವರಿಗೆ ಕೂಡ ಬಂದು ಒದಗಿದ್ದು ಬಹುಶಃ ನಿಮ್ಮೆಲ್ಲ ಒಂದು ತಂಡದ ಒಂದು ಟೀಮ್ ವರ್ಕ್ ಕೆಲಸಕ್ಕೆ ಕೊಟ್ಟಂಥ ಒಂದು ತೋರಿಸುವಂಥ ಕೈಗಣ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿರ್ದೇಶಕರು ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗದವರು ನಾನು ಭಾಳಷ್ಟು ಇವತ್ತು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಭಾಳಷ್ಟು ನಮ್ಮ ಬ್ಯಾಂಕ್ಗಳಿದೆ. ನಮಗೆ ಅಲ್ಲಿ ಬಂದು ಬೇರೆ ಬೇರೆ ಜನ ಒಂದು ಬ್ಯಾಂಕಿಗೆ ಬಂದು ಮತ್ತೆ ರಿಟರ್ನ್ ಬಂದಾಗ ಬೇರೆ ಬೇರೆ ರೀತಿ ಮಾತಾಡೋದು ಫೀಡ್ಬ್ಯಾಕ್ ಕೊಡ್ತಾರೆ. ಆವಾಗ ಜನಸಾಮಾನ್ಯರು ಕಾಮನ್ ಇಲ್ಲ ಆತ್ಮಶಕ್ತಿ ವಿವಿಧ ಸಹಕಾರ ಸಂಘದ ಸಿಬ್ಬಂದಿ ಮತ್ತು ಸ್ಟಾಫ್ಗಳು ಬಂದವರು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸೌಮತಿಯಿಂದ ಸಮಾಧಾನದಿಂದ ಮಾಡುವುದೇ ಬಹುಶಃ ನಿಮಗೆ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕುಡ್ಲ ಬೆಂದೂರ್ ವೆಲ್ಡ್ ಪ್ರಧಾನ ಕಚೇರಿನ ಪಡೆಯಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ತನ್ನ 1 ವರ್ಷದ ಪಯನಡು ಅತ್ಯಂತ ಕಡಿಮೆ ಸಮಯಡು ಜಿಲ್ಲಡೊರ್ಮೆ 18 ಶಾಖೆಲೆನು ಈತನೆಂಗನೆ ಪಡೆದಿದ್ದದು ತೊಕೋಟದ ಹೃದಯ ಭಾಗದ ಸನ್ ಸಿಟಿ ವಾಣಿಜ್ಯ ಸಂಕೀರ್ಣಡು 14ನೇ ಶಾಖೆಯನ್ನು ಶುರು ಮಾಡಿದಳು. ಗುರುವಾರ ಕಾಂಡೆ ಗಣಹೋಮದ ವೈದಿಕ ವಿಧಿಗಳು ಆದು ಉದಿಪನದ ಲೇಸನ್ನು ಅಟನೆ ಮಾಡದಿದ್ದರು. ದಿವ್ಯ ಚರಣಾರವಿಂದು ಸೇರಿ ಚಿತ್ರ ಸ್ವಾಮಿ ದೇವರೇ ಓಂ ಮಂತ್ರ ಹಿರಂ ಕ್ರಿಯ ಹಿರಂ ಭಕ್ತಿ ಹಿರಂ ಜನಾರ್ದನಂ ಯತ್ಪೂಜಿತಮಯ ದೇವಾ ಪರಿಪೂರ್ಣಾಸ್ತುತೆ ಮಹಾಗಣಪತಿ ದೇವರವಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಓಂ ನಮೋ ಯಾನಿ ಯಾನಿ ತಮಾನಿ ಧರ್ಮ ಧರ್ಮಾಂತರದಾನಿಕಃ. ಶಾಸಕರು ಶ್ರೀ ಯುಟಿ ಖಾದರ್ ರಿಬ್ಬನ್ ಕತ್ತೆರ್ದು 14ನೇ ಶಾಖೆಯನ್ನು ಉದಿಪನ ಮಾಡಿದರು. ಕುಡ್ಲ ಮೂಡಾದ ಅಧ್ಯಕ್ಷರು ಶ್ರೀ ರವಿಶಂಕರ್ ಮಿಚಾರ್ ತುಡರ್ ಬೆಳಗಾದು ಉದಿಪನದ ಶುಭ ಚಾಲನೆ ಕೊರಿಯರು. ಅಂಚನೆ ಬಂಗಾರದ ಪರಿಶುದ್ಧತೆಯನ್ನು ಪರೀಕ್ಷೆ ಮಲ್ಪುನ ಮೆಷಿನ್ನ ಸ್ವಿಚ್ ವಾರ್ದು ಶ್ರೀ ರವಿಶಂಕರ್ ಮಿಚಾರ್ ಚಾಲನೆ ಕೊರಿಯರು. ಕುಡ್ಲ ವಿಶ್ವಕರ್ಮ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು ಶ್ರೀ ಹರೀಶ್ ಆಚಾರ್ ಕಂಪ್ಯೂಟರ್ ವಿಭಾಗಕ್ಕೆ ಚಾಲನೆ ಕೊರಿಯರು. ಶಾಸಕರು ಶ್ರೀ ಯುಟಿ ಖಾದರ್ ಭದ್ರತಾ ಕೊಠಡಿಯನ್ನು ಉದಿಪನ ಮಲ್ತೇರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬಾರಿ ಕಡಿಮೆ ಅವಧಿಲು ಎಡ್ಡೆ ಸಾಧನೆ ಮಲ್ತದನು. ಖಾಲಿ 1 ವರ್ಷಡು 14 ಶಾಖೆಲೆನು ಮಲ್ಪುನಿ ಪಂಡ ಅವು ಮಲ್ಲ ಸಾಧನೆ. ಆತ್ಮಶಕ್ತಿ ಇಂಚೆನೆ ಅಭಿವೃದ್ಧಿಡು ದುಂಬರೆಡು ಪಂಡದು ಮೂಡ ಅಧ್ಯಕ್ಷರು ರವಿಶಂಕರ್ ಮಿಚಾರ್ ಶುಭಾಶಯದ ಪಾತ್ರ ಪಂಡಿರು. ಹೆಚ್ಚಾಗಿ ಇವತ್ತು ಎಲ್ಲ ಹುಟ್ಟಿದಂತಹ ಬ್ಯಾಂಕ್ಗಳು ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಳೆಯಬೇಕಾದ್ರೆ ಈ ಪ್ರದೇಶದ ಜನರ ಒಂದು ಕೌಶಲ್ಯತೆಯನ್ನು ನಾವು ನೆನಪಿಸಬೇಕಾಗ್ತದೆ. ಅದೇ ರೀತಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ರಂಗದ ಮುಖಾಂತರ ಬಹಳಷ್ಟು ಬ್ಯಾಂಕ್ಗಳು ಬಹಳಷ್ಟು ಸಹಕಾರಿ ಸಂಘಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿಕೊಂಡಿವೆ. ಒಳ್ಳೆಯ ವ್ಯವಹಾರವನ್ನು ಮಾಡುತ್ತಾ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮವಾದ ಸೇವೆಯನ್ನು ಮಾಡುವಂತಹ ಒಂದು ಭಾಗ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಇವತ್ತು ಸಹಕಾರಿ ರಂಗದಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ
ಇವತ್ತು ಮಂಗಳೂರು ನಗರದ ಭಾಗದಲ್ಲಿ ಬಹಳಷ್ಟು ಬ್ಯಾಂಕ್ಗಳು ಬಂದಿವೆ. ಆದರೆ ಒಂದು ಉಲ್ಲೇಖ ಮಾಡಬೇಕು, ಆತ್ಮಶಕ್ತಿ ಇವತ್ತು ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಏನು ಇಲ್ಲಿ ಸ್ಥಾಪನೆ ಆಗಿದೆ, ಈ ಒಂದು ಸಂಸ್ಥೆ ಬಹಳ ಕನಿಷ್ಠ ಸಮಯದಲ್ಲಿ ಅತಿ ಹೆಚ್ಚು ಬ್ರಾಂಚ್ಗಳನ್ನು ಮಾಡುತ್ತಾ ತಮ್ಮ ಸಣ್ಣ ಒಂದು ವಯಸ್ಸಿನಲ್ಲಿ ಹೆಚ್ಚು ಚುರುಕಾಗಿ ಇವತ್ತು ಕೆಲಸ ಮಾಡುತ್ತಾ ಇವತ್ತು ಬರಬೇಕಾದ್ರೆ ಅದಕ್ಕೆ ಒಂದು ಟೀಮ್ ವರ್ಕ್ ಅಂತ ಇದೆ. ಇವತ್ತು ಆ ಟೀಮ್ ವರ್ಕನ್ನು ಚಿತ್ತರಂಜನ್ ರವರ ಮುಖಾಂತರ ಇವತ್ತು ಎಲ್ಲರೂ ಅವರೊಂದಿಗೆ ಸೇರಿಕೊಂಡು ನೇಮರಾಜರಿದ್ದಾರೆ, ಅದೇ ರೀತಿ ಹಿರಿಯರಾದ ಸೀತಾರಾಮರಿದ್ದಾರೆ, ಕೊಂಡಾಂಡರಿದ್ದಾರೆ, ಹಾಗೆ ಬಹಳಷ್ಟು ನೀವು ಎಲ್ಲರೂ ಸೇರಿಕೊಂಡು ಈ ಬ್ಯಾಂಕನ್ನು ಇವತ್ತೊಂದು ಒಂದು ಅತ್ಯುತ್ತಮ ಸಹಕಾರಿ ಬ್ಯಾಂಕ್ ಅಂತ ಸಹಕಾರಿ ಸಂಘ ಅಂತ ನೀವು ಮಾಡಿಕೊಂಡಿದ್ದೀರಿ. ಖಂಡಿತವಾಗಿ ಹೇಳಬೇಕಾದ್ರೆ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆತ್ಮಶಕ್ತಿ ಸಹಕಾರಿ ಸಂಘಡು ಮಲ್ಲ ಸಾಧನೆ ಮಂತದು ಎಡ್ಡೆ ಅಭಿವೃದ್ಧಿ ದುಂಬರಿ ಅಂದುಂಡು. ಇಂದಕ್ಕೆ ಸಮರ್ಥ ಆಡಳಿತ ಪರಿಶ್ರಮ ಕಾರಣ. ಇಂದು ಇಂಚೆನೆ ನನ್ಲಾತು ಬುಲೆವಡು ಪಣದ ವಿಶ್ವಕರ್ಮ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು ಶ್ರೀ ಹರೀಶ್ ಆಚಾರ್ಯ ತೆರಿಪಾಯರು. ಸಹಕಾರಿ ಕ್ಷೇತ್ರದಲ್ಲಿ ಇದೊಂದು ಅದ್ವಿತೀಯವಾಗಿರ್ತಕ್ಕಂಥ ಸಾಧನೆ. ಕೇವಲ 9 ವರ್ಷದಲ್ಲಿ ಇವತ್ತು 19ನೇ ಶಾಖೆಯ ಒಂದು ಹೆಜ್ಜೆ ಗುರುತನ್ನು ಇವತ್ತು ತೊಕ್ಕೊಟ್ಟಲ್ಲಿ ಮೂಡಿಸುವಂಥ ಒಂದು ಅಪೂರ್ವವಾದ ಕೆಲಸವನ್ನು ಮಾಡಿದ್ದಾರೆ. ಖಂಡಿತವಾಗಿ ಸಹಕಾರ ಕ್ಷೇತ್ರಕ್ಕೆ ಇದು ಹೆಮ್ಮೆ ತರುವಂಥ ಸಂಗತಿ. ಕೇವಲ ಅಲ್ಪ ಸಮಯದಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ಆತ್ಮಶಕ್ತಿ ಸಹಕಾರಿ ಸಂಘ ಸಾಧಿಸಿದೆ. ಹಾಗಾಗಿ ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ರವಿಶಂಕರ್ ಮಿಜಾರ್ ಅವರು ಹೇಳಿದ ಹಾಗೆ ಸಹಕಾರ ಕ್ಷೇತ್ರದಲ್ಲಿ ಇದೊಂದು ಬಹಳ ದೊಡ್ಡ ಸಾಧನೆ. ಇವತ್ತು 50 ವರ್ಷ 100 ವರ್ಷ ಆಗಿರತಕ್ಕಂಥ ಸಹಕಾರ ಸಂಘಗಳು ಸಾಧಿಸದೇ ಇರತಕ್ಕಂಥ ಸಾಧನೆಯನ್ನು ಇವತ್ತು ಆತ್ಮಶಕ್ತಿ ಸಹಕಾರಿ ಸಂಘ ಮಾಡಿದೆ. ಬಹಳ ಮುಖ್ಯವಾಗಿ ಇವತ್ತು ನಾವು ಸಹಕಾರಿಗಳು ಮಾತಾಡುವಾಗ ಡೆಪಾಸಿಟ್ ಬಗ್ಗೆ ಮಾತಾಡ್ತೇವೆ. ಇವತ್ತು 200 ಕೋಟಿ ಡೆಪಾಸಿಟನ್ನು ಇವತ್ತು ಟಚ್ ಆಗುವಂಥದ್ದು ಕೇವಲ 10 ವರ್ಷದಲ್ಲಿ ಅದು ಸಣ್ಣ ಸಂಗತಿ ಅಲ್ಲ. ಹಾಗೆ 19 ಶಾಖೆಗಳನ್ನು ರೀಚ್ ಆಗುವಂಥದ್ದು ಕೂಡ ಸಣ್ಣ ಸಂಗತಿ ಅಲ್ಲ. ಇದೆಲ್ಲವೂ ಕೂಡ ರವಿಶಂಕರ್ ಮಿಜಾರ್ ಹೇಳಿದಾಗೆ, ಮಾನ್ಯ ಶಾಸಕರು ಹೇಳಿದಾಗೆ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಸಕ್ರಿಯತೆ, ನಿಮ್ಮ ಆಡಳಿತ ಮಾಡಿರ್ತಕ್ಕಂಥ ಒಂದು ಕ್ರಿಯಾಶೀಲತೆ ಮತ್ತು ಟೀಮ್ ವರ್ಕ್, ಸಿಬ್ಬಂದಿಗಳ ಒಂದು ಹುರುಪು, ಈ ಎಲ್ಲದರ ಕಾರಣಕ್ಕೋಸ್ಕರ ಈ ಒಂದು ಅದ್ವಿತೀಯ ಸಾಧನೆ ಸಾಧ್ಯ ಆಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಅಭಿನಂದನಾರ್ಹರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘದ ಉಪನಿಬಂಧಕರು ಶ್ರೀ ಪ್ರವೀಣ್ ಬಿ ನಾಯಕ್, ಬಿಜೆಪಿ ಮುಖಂಡರು ಶ್ರೀ ಚಂದ್ರಶೇಖರ್ ಉಚ್ಚಲ್, ಬಂಟ್ವಾಳ ಕ್ಯಾಥೋಲಿಕ್ ಸಭಾ ಅಧ್ಯಕ್ಷರು ಶ್ರೀ ಜೀವನ್ ಲಾಯ್ಡ್ ಪಿಂಟೋ, ಆತ್ಮಶಕ್ತಿದ 14ನೇ ಶಾಖೆಗೂ ಎಡಪುದ ಪಾತೆರ ಬಂಡಿರು. 150 ಕೋಟಿಯಷ್ಟು ಠೇವಣಿ ಹೊಸದಾಗಿ ಒಂದು 10 ವರ್ಷದಲ್ಲಿ ಪ್ರಾರಂಭ ಆದಂಥ ಸಹಕಾರ ಸಂಘದಲ್ಲಿ ಕಂಡು ಅರಿಯದಂಥ ಒಂದು ಬೆಳವಣಿಗೆಯನ್ನು ನಾವಿಲ್ಲಿ ಕಂಡಿದ್ದೇವೆ. ಈ ಸಹಕಾರ ಸಂಘವು ಉತ್ತರವಾಗಿ ಬೆಳೆದು ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿ ಸಂಘವಾಗಿ ಬೆಳೆಯಲಿ. ಆತ್ಮಶಕ್ತಿ ಈ ಒಂದು 19ನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯರೇ, ಇರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಭಾರಿ ವೇಗವಾಗಿ ಸಹಕಾರ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ 19 ಶಾಖೆಗಳನ್ನು ಮಾಡಿಕೊಂಡು ಇವತ್ತು ಎಲ್ಲ ಕೃಷಿ ಇರ್ಬೋದು, ಬೇರೆ ಬೇರೆ ಬಿಸ್ನೆಸ್ನ ಅವರಿಗೆ ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಅವರ ಆರ್ಥಿಕ ಸ್ಥಿತಿಯನ್ನು ಬಲಗೊಳಿಸುವಂಥ ಕೆಲಸವನ್ನು ಇವತ್ತು ಆತ್ಮಶಕ್ತಿ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಖೆಗಳನ್ನು ಮಾಡಿ ಜನರಿಗೆ ಒಂದು ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡುವಂಥ ಕೆಲಸ ಆತ್ಮಶಕ್ತಿಯಿಂದ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ರಿಜಿಸ್ಟರ್ಡ್ 19ನೇ ಶಾಖೆ ಇನ್ನು ತೊಕ್ಕೊಟ್ಟು ಪರಿಸರ ಉದ್ಘಾಟನೆ ಮಕ್ಕಳಿಗೆ ಎಡ್ಡೆ ಬಿಸ್ನೆಸ್ ಎಡ್ಡೆ ರೀತಿ ನಂಗ್ಲ ಈ ಸಂಘ ನಂಗ್ಲ ಬ್ರಾಂಚಸ್ ಮಾಡ್ಕೊಂಡು ಎಡ್ಡೆ ರೀತಿಯಾಗಿ ಮುಂದುವರಿಸಲು ಶುಭ ಹಾರೈಸ್ತಂದ್ರೆ. ಬಿಜೆಪಿ ಕುಡ್ಲ ಪ್ರಕೋಷ್ಠದ ಅಧ್ಯಕ್ಷರು ಶ್ರೀ ಶ್ರೀನಿವಾಸ್ ಶೇಟ್, ಕುಡ್ಲ ಜನತಾ ಬಜಾರ್ ಅಧ್ಯಕ್ಷರು ಶ್ರೀ ಪುರುಷೋತ್ತಮ್ ಭಟ್, ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಕೋಶಾಧಿಕಾರಿ ಅಬ್ದುಲ್ ಹಮೀದ್, ಇಂಚಿತಿ ಪರಿಸರದ ಗಣ್ಯರು ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ಚಿತ್ತರಂಜನ್ ಬೋಳಾರ್ ಎತ್ಕೊಂದು ಬ್ಯಾಂಕ್ದ ಬುಲೆಚಿಲ್ದ ಬಗೆಡು ತೆರಿಪಾದು ತೋಕೋಟದ ಹೃದಯ ಬಾಗಡು ಶಾಖೆ ಸುರುಮಲ್ಪನ ಭಾರಿ ದಿನದ ಪ್ರಯತ್ನ ಇನಿ ಈಡೇರ್ದನ್ನು ಪಡೆದು ಪ್ರಾಸ್ತಾವಿಕ ಪಾತ್ರರು ತೆರಿಪಾಯರು. ಬ್ಯಾಂಕ್ದ ನಿರ್ದೇಶಕ ಮಂಡಳಿ ಸದಸ್ಯರು ಸರ್ವಶ್ರೀ ಆನಂದ್ ಎಸ್ ಕೊಂಡಾಣ, ಸೀತಾರಾಮ್ ಎನ್, ಚಂದ್ರಹಾಸ್ ಮರೋಳಿ, ರಮನಾಥ್ ಸನಿಲ್, ಕುಶಲಾಕ್ಷಿ ಯಶವಂತ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್, ತೋಕೋಡು ಶಾಖೆದ ಪ್ರಬಂಧಕರು ಹರಿಣಾಕ್ಷಿ ತೊಕ್ಕೋಟು ಬೊಕ ಸಿಬ್ಬಂದಿಲು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಬ್ಯಾಂಕ್ ಸಿಬ್ಬಂದಿ ನಿತಿನ್ ಪ್ರಾರ್ಥನೆ ಪಂಡೆರು, ಉಳ್ಳಾಲ ಶಾಖೆದ ಪ್ರಬಂಧಕರು ಚೈತ್ರ ಕುಮಾರಿ ಜಯನ್ ಬೊಕ್ಕ ವಿಶ್ವನಾಥ್ ಪೂಜಾರಿ ನಿರೂಪಣೆ ಮಂತೆರು.
ಉಪಾಧ್ಯಕ್ಷರು ಶ್ರೀ ನೇಮಿರಾಜ್ ಸೊಲ್ಮೆ ಸಂದಾಯರು.